ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಪುತ್ತೂರಿನ ಪ್ರಗತಿ ಆಸ್ಪತ್ರೆಯಲ್ಲಿ ಇಂದು ತುರ್ತು ಚಿಕಿತ್ಸಾ ವಿಭಾಗ ಆರಂಭವಾಗಿದೆ. ಸತತ 17 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ಉತ್ತಮವಾದ ವ್ಯವಸ್ಥೆಯೊಂದಿಗೆ ಸೇವೆಯನ್ನ ನೀಡುತ್ತಾ ಬಂದಿರುವ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನಷ್ಟು ಸೇವೆಯನ್ನ ನೀಡಲು ಇಚ್ಛಿಸಿದ್ದು, ಇಂದು ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗ ಉದ್ಘಾಟನೆಗೊಂಡಿದೆ. ಎಮರ್ಜೆನ್ಸಿ ಮೆಡಿಕಲ್ ವಿಭಾಗವನ್ನ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅವರು ದೀಪ ಬೆಳಗಿ ಉದ್ಘಾಟಿಸಿದರು. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ದೀಕ್ಷಿತಾ ಅವರು ಪ್ಯಾರಾಮೆಡಿಕಲ್ ಬೋರ್ಡ್ ಕರ್ನಾಟಕದಿಂದ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದು, ಇವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಇನ್ನು ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ 18ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದು, ಈ ಸಂಭ್ರಮದ ಸಲುವಾಗಿ ಫೆಬ್ರವರಿ 10ರಿಂದ 25ರವರೆಗೆ ನೋಂದಾಯಿತ 5 ರೋಗಿಗಳಿಗೆ ಉಚಿತ ಸಲಹೆ, ಇಸಿಜಿ, ರಕ್ತ ಮತ್ತು ಶುಗರ್ ಪರೀಕ್ಷೆ ಮಾಡಲಾಗುತ್ತದೆ ಎಂದು ಆಸ್ಪತ್ರೆಯ ಆಡಳಿತ ಮಂಡಳಿ ತಿಳಿಸಿದೆ. ಈ ವೇಳೆ ನಗರಸಭಾ ಅಧ್ಯಕ್ಷರಾದ ಜೀವನ್ದಾರ್ ಜೈನ್, ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಯುಪಿ ಶಿವಾನಂದ, ರೋಟರಿ ಕ್ಲಬ್ ಗವರ್ನರ್ ರಂಗನಾಥ್ ಭಟ್, ಕೆಎಂಸಿ ಆಸ್ಪತ್ರೆಗಳ ಸಿಇಒ ಸಗೀರ್ ಸಿದ್ದಿಕ್, ಕ್ಲಿನಿಕಲ್ ವಿಭಾಗದ ಮುಖ್ಯಸ್ಥ ಆನಂದ ವೇಣುಗೋಪಾಲ್, ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಶ್ರೀಪತಿ ರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೀಗ ಪ್ರಸ್ತುತ ಇವರು ಕಾಲದಲ್ಲಿ ಬಹುಶಃ ಎಲ್ಲ ಸುಸಜ್ಜಿತವಾದಂಥ ವ್ಯವಸ್ಥೆ ಇರುವಂಥ ಆಂಬುಲೆನ್ಸ್ಗಳ ಅವಶ್ಯಕತೆ ಇಲ್ಲಿ ಒಂದು ಇತ್ತು. ಬಹುಶಃ ಅದನ್ನು ಕೂಡ ಇವತ್ತು KMC ಅವರು ನೆರವೇರಿಸುವ ಮುಖಾಂತರ ಪುತ್ತೂರು ಮುಂದಿನ ದಿನಗಳಲ್ಲಿ ಆ ಜಿಲ್ಲೆ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಆಗುವಂಥ ಏನು ಮೂಲಭೂತ ಸೌಲಭ್ಯಗಳು ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಈಗಲೇ ಅಳವಡಿಸುವ ಮುಖಾಂತರ ಇವತ್ತು ಪುತ್ತೂರಿಗೆ ಇಂಥ ಒಂದು ಆಸ್ಪತ್ರೆಯಲ್ಲಿ ಆಧುನಿಕತೆಯ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವ ಮುಖಾಂತರ ಪುತ್ತೂರಿನ ಜನತೆಗೆ ಹೊಸತನ್ನು ಕೊಟ್ಟಿದ್ದಾರೆ. 18ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆಯಿಂದ ಫೆಬ್ರವರಿ 10 ತಾರೀಕಿನಿಂದ ಫೆಬ್ರವರಿ 25 ತಾರೀಕಿನವರೆಗೆ ನೋಂದಾಯಿತ 5 ರೋಗಿಗಳಿಗೆ ನಾವು ಉಚಿತವಾಗಿ ಸಲಹೆಯನ್ನು ನೀಡ್ತೇವೆ. ಅದರ ಜೊತೆಗೆ ಉಚಿತವಾಗಿ ಇಸಿಜಿ ಪರೀಕ್ಷೆ ನಡೀತದೆ, ಉಚಿತವಾಗಿ ಬ್ಲಡ್ ಶುಗರ್ ಪರೀಕ್ಷೆ ನಡೀತದೆ. ಸುಮಾರು 450 ರೂಪಾಯಿ ಖರ್ಚು ಮಾಡಬೇಕಾದಲ್ಲಿ ರೋಗಿಗೆ ಉಚಿತವಾಗಿ ಈ ಸೇವೆಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ಈ ನೋಂದಾವಣಿಗಾಗಿ 9448126326 ಈ ನಂಬರಲ್ಲಿ ನೋಂದಾಯಿಸಿ ಬರಬೇಕಾಗಿ ವಿನಂತಿಸ್ತೇನೆ. ಈ ಸೇವೆಯನ್ನು ಸರ್ವರೂ ಪಡೆದುಕೊಳ್ಬೇಕು. ಪುತ್ತೂರಿನ ಜನತೆಗೆ ಇದು ಮುಟ್ಟಬೇಕು.